ನಮಸ್ಕಾರ, ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಸಮಾಜಮುಖಿ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಸಿಮಂತೂರು ಚಂದ್ರಹಾಸ ಸುವರ್ಣ ಅವರಿದ್ದಾರೆ. ನಾನು ಚಂದ್ರಹಾಸ ಸುವರ್ಣ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಮಾತುಕತೆಯಲ್ಲಿ ಚಂದ್ರಹಾಸ ಸುವರ್ಣ ಅವರು ಉದ್ಯೋಗ ಅಥವಾ ಅವರು ಆಯ್ದುಕೊಂಡ ಕ್ಷೇತ್ರ ಜೊತೆಗೆ ಅವರು ಹವ್ಯಾಸವಾಗಿ ಅವರು ರೂಢಿಸಿಕೊಂಡ ಕ್ಷೇತ್ರ ಎರಡು ಕೂಡ ಪರಸ್ಪರ ವಿಭಿನ್ನ ನೆಲೆಯದು. ಅವರು ಜೀವ ವಿಮೆ ಕ್ಷೇತ್ರದಲ್ಲಿ ಅಥವಾ ಏನು ಇನ್ಶೂರೆನ್ಸ್ ಅಂತ ನಾವು ಹೇಳ್ತೇವೆ ಆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಆದರೆ ಹವ್ಯಾಸಕ್ಕೆ ಬರುವಾಗ ಒಬ್ಬ ಲೇಖಕನಾಗಿ ತುಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಕೂಡ ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ವಿಚಾರ ವಿಮರ್ಶೆ ಜೊತೆಗೆ ಬರೆಯುವ ಸಂದರ್ಭದಲ್ಲಿ ಕೂಡ ಅಷ್ಟೇ ಒಂದು ಸಾಹಿತ್ಯ ಲೋಕದ ಎಲ್ಲ ಆಯಾಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಅದು ಕಥೆ ಇರಬಹುದು, ಕವನ ಇರಬಹುದು, ಕಾದಂಬರಿ ಇರಬಹುದು, ಅಥವಾ ವಚನಗಳ ಸ್ವರೂಪದಲ್ಲಿ, ತ್ರಿಪದಿಗಳ ಸ್ವರೂಪದಲ್ಲಿ, ಚುಟುಕುಗಳ ಸ್ವರೂಪದಲ್ಲಿ, ನಾಟಕ, ಈ ರೀತಿಯಾಗಿ ಎಲ್ಲ ಆಯಾಮದಲ್ಲಿ ತನ್ನನ್ನು ಏನು ತೊಡಗಿಸಿಕೊಂಡವರು ಸಾಹಿತ್ಯದಲ್ಲಿ. ಜೊತೆಗೆ ತನ್ನದೇ ಆದಂಥ ಪ್ರಕಾಶನ ಸಂಸ್ಥೆಯ ಮೂಲಕ ತನ್ನ ಪುಸ್ತಕಗಳನ್ನು ಪ್ರಕಟಿಸುವುದು ಅದಲ್ಲದೆ ಇನ್ನೂ ಅನೇಕ ಉದಯೋನ್ಮುಖ ಮತ್ತು ಹಿರಿಯ ಬರಹಗಾರರಿಗೆ ಕೂಡ ಅವರ ಪೂಜಾ ಪ್ರಕಾಶನದ ಮೂಲಕ ಅವರು ಕೃತಿಗಳನ್ನು ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾಗಿದ್ದುಕೊಂಡು ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳ ಚಟುವಟಿಕೆಗಳಲ್ಲಿ, ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಸಮಾಜಮುಖಿ ಚಿಂತಕ, ಒಬ್ಬ ಸಮಾಜಮುಖಿ ಲೇಖಕ. ನಾನು ಶ್ರೀಮಂತೂರು ಚಂದ್ರಹಾಸ ಸುವರ್ಣ ಅವರ ಬಗ್ಗೆ ನಾನು ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಅವರು ಸುದೀರ್ಘ ಕಾಲ 30 ವರ್ಷಗಳಿಗಿಂತೂ ಹೆಚ್ಚು ಕಾಲ ಅವರು ಮುಂಬೈಯಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಈ ಒಂದು ಊರಿನಿಂದ ತುಳುನಾಡಿನಿಂದ ಮುಂಬೈಗೆ ಅವರ ಪಯಣ, ಅಲ್ಲಿದ್ದುಕೊಂಡು ತುಳುವರ ಮತ್ತು ಕನ್ನಡಿಗರ ಒಂದು ಕೊಂಡಿಯಾಗಿ ಅವರು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಅದು ಅನನ್ಯವಾದದ್ದು. ಸರ್, ಒಂದು ವೇಳೆ ನೀವು ಮುಂಬೈಗೆ ಹೋಗದೆ ಇದ್ದಿದ್ದರೆ, ಇದೇ ಊರಿನಲ್ಲಿ ಇರ್ತಾ ಇದ್ದಿದ್ದರೆ ಏನು, ಎತ್ತ, ಹೇಗೆ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ ನಾವು ನೆನಪು ಮಾಡೋದಿದ್ದರೆ. ನಾನು ಒಂದು ವೇಳೆ ಮುಂಬೈಗೆ ಹೋಗದಿದ್ದರು, ಊರಿನಲ್ಲಿ ನಮಗೆ ಕೃಷಿ ಬೇಕಾದಂಥ ಗದ್ದೆ ತೋಟ ಎಲ್ಲ ಇದೆ. ಶಾಲೆ ಕಾಲೇಜಿಗೆ ಹೋಗುತ್ತಿದ್ದಾಗಲೂ ನಾನು ಕೃಷಿಯಲ್ಲಿ ಗದ್ದೆಯಲ್ಲಿ ದುಡಿದು ಶಾಲೆ ಕಾಲೇಜಿಗೆ ಹೋದವ. ಆದರೆ ನನಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಅದರ ಬಗ್ಗೆ ಒಂದು ಕೀಳರಿಮೆ ಇಲ್ಲ. ಸಿಮಂತೂರು ಅಂತ ಹೇಳಿದ್ರೆ ನನ್ನ ಊರು ಒಂದು ಸಾಮಂತ ಅರಸು ಇದ್ದಂಥ ಊರು, ಮತ್ತೊಂದು ಕಡೆಯಲ್ಲಿ ಶ್ರೀಮಂತ ಊರು. ಎಲ್ಲದರಲ್ಲಿ ಶ್ರೀಮಂತ ಅದು, ಯಾಕಂದ್ರೆ ಸಾಹಿತ್ಯದಲ್ಲೂ ಶ್ರೀಮಂತ, ಕೃಷಿಯಲ್ಲೂ ಶ್ರೀಮಂತ. ನಮ್ಮ ಊರಿಗೆ ಆ ಕಾಲದಲ್ಲಿ ಅತ್ಯುತ್ತಮ ಕೃಷಿಕರ ಅವಾರ್ಡ್ ಸಿಕ್ಕಿದವರು ಇದ್ದಾರೆ, ಸಾಹಿತ್ಯದಲ್ಲಿ ಇದ್ದಾರೆ, ಅಭಿನವ ಪಂಪ ಅವಾರ್ಡ್ ತಗೊಂಡಿದ್ದಾರೆ, ಯಕ್ಷಗಾನ ಪ್ರಸಂಗಕರ್ತರಿದ್ದಾರೆ. ದೇವಸ್ಥಾನದಲ್ಲಿ ನಮ್ಮ ಸಿಮಂತೂರಿನಲ್ಲಿ ಯಕ್ಷಗಾನ ತಾಳಮದ್ದೆ ತರಬೇತಿ ಕೇಂದ್ರವೂ ಇತ್ತು, ಎಲ್ಲ ವಿಧಾನವೂ ಇತ್ತು. ಆದ್ದರಿಂದ ನಮಗೆ ಆ ಬಗ್ಗೆ ಏನು ಕೀಳರಿಮೆ ಇಲ್ಲ, ನಾವು ಯಾವುದಾದ್ರೂ ಮಾಡಿದ್ರು. ಆದರೆ ನನ್ನ ತಂದೆ ತಾಯಿಯವರು ಹೆಚ್ಚಿನ ಸಮಯ ಮುಂಬೈಯಲ್ಲೇ ಇದ್ದವರು. 1940ರಲ್ಲಿ ಅವರು ಮುಂಬೈಯಲ್ಲಿ, ಅದಕ್ಕಿಂತ ಮೊದಲು ಹೋಟೆಲಿನಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಮಸ್ಗಾಂನಲ್ಲಿ ಸದಾನಂದ ಹಿಂದೂ ಹೋಟೆಲ್ ಅದನ್ನು ಖರೀದಿಸಿದ್ದು. ಅದನ್ನು ಅಂದಿನ ದಾದಾ ಸಂಕಪ್ಪ ಶೆಟ್ಟಿ ಎಂಬವರು ಇವರಿಗೆ ಕೊಟ್ಟದ್ದು, ನೀವು ತಗೊಳ್ಬೇಕು ಅಂತ. ಅಲ್ಲಿ 300 ರೂಪಾಯಿಗೆ ಆ ಸಂದರ್ಭದಲ್ಲಿ ತಗೊಂಡು ಅಲ್ಲಿ ಗಂಜಿ ಊಟವನ್ನು ಪ್ರಾರಂಭಿಸಿ, ಕೋರಿ ರೊಟ್ಟಿ ತುಳುನಾಡಿನ ಒಂದು ಅತ್ಯುತ್ತಮ ಖಾದ್ಯ ಕೋರಿ ರೊಟ್ಟಿ, ಅದನ್ನು ಪ್ರಥಮವಾಗಿ ಮುಂಬೈಯಲ್ಲಿ ಪರಿಚಯಿಸಿದ್ದು ಸದಾನಂದ ಹಿಂದೂ ಹೋಟೆಲ್ ನನ್ನ ತಂದೆ ಅಂಗರ ಕುಪ್ಪ ಪೂಜಾರಿ. ಇದು ಸಾಮಾನ್ಯ ಯಾವ ಒಂದು ಅಂದಾಜು? 1940ನೇ ಇಸ್ವಿ. 1940ರಲ್ಲಿ. ಆ ಸಂದರ್ಭದಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಅಲ್ಲಿ ಪಾಪ್ಲೇಟ್ ಮುಂಡಿ ಗಸಿ ಅಂತೇಳಿ, ಮುಂಡಿ ಅಂತ ಹೇಳಿದ್ರೆ ಮರಾಠಿಯಲ್ಲಿ ಅದು ತಲೆ, ಪಾಪ್ಲೇಟಿನ ತಲೆ ಭಾಗದ ಒಂದು ಗಸಿ. ಅಲ್ಲಿ ನೇವಲ್ ಡಾಕ್ ಹತ್ತಿರ ಇತ್ತು, ಅಲ್ಲಿ ಆಫೀಸರ್ ಎಲ್ಲ ಲೈನ್ ನಲ್ಲಿ ನಿಂತು ತಿನ್ನುತ್ತಿದ್ರು. ಅದನ್ನು ಪರಿಚಯ ಮಾಡಿದ್ದು. ಮುಂಬೈಗೆ ಎಷ್ಟು ಜನ ಮಕ್ಕಳು ಸರ್? ನಾವು 10 ಮಂದಿ, 5 ಗಂಡು 5 ಹೆಂಗಸು, ನಾನು ಕೊನೆಯವ. ನಮಗೆ ಬಡತನ ಎಂಬುದು ಗೊತ್ತಿಲ್ಲ ಆ ಸಂದರ್ಭದಲ್ಲೂ. ತದನಂತರ ಭೂ ಸುಧಾರಣೆ ಕಾನೂನು ಬಂದ ಮೇಲೆ ಸ್ವಲ್ಪ ನಮಗೆ ಕಷ್ಟದ ಅನುಭವ ಆಯಿತು, ಗೇಣಿ ಬರುವುದು ನಿಂತಾಗ. ನಮ್ಮ ಮನೆಯದ್ದು ಗದ್ದೆಯಲ್ಲಿ ಅಷ್ಟು ಸಾಕಾಗುತ್ತಿರಲಿಲ್ಲ, ಮತ್ತು ಮುಂಬೈ ಹೋಟೆಲಿಂದ ನಮಗೆ ಬರುತ್ತಿತ್ತು ಹಣ, ಹಾಗೇನಿಲ್ಲ. ಆದರೂ ಎಜುಕೇಷನ್ ಅದು ಎಲ್ಲ ಮಾಡುವಾಗ ಅದು ಸ್ವಲ್ಪ ಕಷ್ಟದ ಅನುಭವ ಆದದ್ದು.
ನಾನು ಮುಂಬೈಗೆ ಹೋಗಿದ್ರು ಒಟ್ಟಿಗೆ ಅನ್ನ ಇಲ್ಲದೆ ಓದೋದಲ್ಲ. ಬಾಕಿ ತುಂಬ ಮಂದಿ ಹೇಳ್ತಾರೆ ಒಟ್ಟಿಗಾಗಿ ನಾವು ಓದೋದು. ಹೌದು, ಖಂಡಿತ. ನಮಗೆ ಬೇಕಾದಷ್ಟು ಒಟ್ಟಿಗೆ ಎದ್ದು ನಾನು ಓದೋದು. ಆದರೆ ನನ್ನ ಒಂದು ಉದ್ದೇಶ ಇತ್ತು, ಒಟ್ಟಿಗೆ ನಮ್ಮ ತಂದೆ ಅದಿದ್ರು ನನಗೊಂದು ಸ್ವತಂತ್ರ ಜೀವನ ಬೇಕಿತ್ತು. ನಾನು PUC ಗೆ ಬರುವಾಗ 1 ವರ್ಷದ PUC 2 ವರ್ಷ ಆಯಿತು. ಓಹೋ. ಕಾಲೇಜಿಗೆ ಬರುವಾಗ ಎಲ್ಲ ಸಿಲೆಬಸ್ ಚೇಂಜ್ ಆಯಿತು. ಅದು ಎಲ್ಲ ಆದ ಮೇಲೆ ಮುಂಬೈಗೆ ಹೋಗಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ನಾನು ಅರ್ಜಿಯನ್ನು ಹಾಕುವಾಗ ಕ್ಲರಿಕಲ್ನಲ್ಲಿ ಕಾಲೇಜಲ್ಲಿ ಗೋವಿಂದಾಸನಲ್ಲಿ 78ರಲ್ಲಿ ಮುಗಿಸಿ ನಾನು 80ರಲ್ಲಿ ಮುಂಬೈಗೆ ಹೋದೆ. ಅಲ್ಲಿ ನಾನು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ ರಿಟರ್ನ್ ಟೆಸ್ಟ್ ಪಾಸ್ ಆದೆ, ಇಂಟರ್ವ್ಯೂನಲ್ಲಿ ಫೇಲ್ ಆದೆ. ಆಗ ಓದದ್ದು ಒಂದೇ ಆಲ್ಟರ್ನೇಟಿವ್, ಡೆವಲಪ್ಮೆಂಟ್ ಆಫೀಸರ್ ಆಗಿ ಹೋಗೋದು, ವಿಕಾಸಾಧಿಕಾರಿ. ಅದಕ್ಕೆ ತುಂಬ ಕಟ್ಟುಪಾಡು ಉಂಟು, ಇಷ್ಟು ಕಂಪನಿಗೆ ಇಷ್ಟು ಪ್ರೀಮಿಯಂ ಕೊಡಲೇಬೇಕು, ಇಲ್ಲದಿದ್ದರೆ ಕನ್ಫರ್ಮೇಷನ್ ಆಗುವುದಿಲ್ಲ, ನಮ್ಮದು ಜಾಬ್ ಗ್ಯಾರಂಟಿ ಇಲ್ಲ, ಆ ರೀತಿ ಆಗ್ತದೆ. ಆದರೂ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ. ಅದಕ್ಕಿಂತ ಮೊದಲೊಂದು ಇನ್ಸ್ಪೆಕ್ಟರ್ ಎಕ್ಸಾಮ್ ಅಂತ ಉಂಟು, ಅದು ಪಾಸ್ ಮಾಡಬೇಕು. ನಾನು ಅದಕ್ಕಿಂತ ಮೇಲಿನ ಲೈಸೆನ್ಸ್ ಡೈರೆಕ್ಟ್ ಪಾಸ್ ಮಾಡಿದೆ. ಪಾಸ್ ಮಾಡಿ ಮತ್ತೆ ನನಗೆ ರಿಕ್ರೂಟ್ಮೆಂಟ್ಗೆ ಆಗುವಾಗ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಡೆವಲಪ್ಮೆಂಟ್ ರಿಕ್ರೂಟ್ಮೆಂಟ್ನ ಮೇಲೆ ಒಂದು ಬ್ಯಾನ್ ಇತ್ತು. ಇಷ್ಟು ಮೊದಲಿಂದ ಕೇಸ್ ಫೈಸಲ್ ಆಗುವ 1 ವರ್ಷ ಹಿಂದೆ ಹೋಯ್ತು ನಾನು. ಮತ್ತೆ ನಾನು ಜಾಯ್ನ್ ಆದೆ. ಮತ್ತೆ ಹಿಂದೆ ನೋಡಲಿಲ್ಲ, ಏನು ಸಕ್ಸಸ್ ಆದೆ ಅದರಲ್ಲಿ. ನಾನು ತಗೊಂಡದ್ದು BCom, ಅಲ್ಲಿ ಅಕೌಂಟ್ ಬಿಟ್ಟು ನಾನು ಬಂದದ್ದು ಇನ್ಶೂರೆನ್ಸ್. ಮತ್ತು ಅದರಲ್ಲೂ ನಾನು ಸಕ್ಸಸ್ ಆದೆ. ಲೈಸೆನ್ಸಿಟಿ, ಅಸೋಸಿಯೇಟ್ ಎಲ್ಲ ಎಕ್ಸಾಮ್ ಕೂತಿ LLB ಮಾಡಿದೆ. ಈ ರೀತಿ ಹೋಯಿತು. ಮತ್ತು ಅದರಲ್ಲಿ ಒಂದು ಮಾತ್ರ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡದ್ದು ಮಾತ್ರ ಅಲ್ಲ, ಅದರಲ್ಲಿ ನಿಷ್ಠೆಯಿಂದ, ಅದೇ ನ್ಯಾಯಸಮ್ಮತವಾಗಿ, ಯಾವುದೇ ಕರಪ್ಷನ್ ಇಲ್ಲದೆ, ಅದನ್ನು ಡೆಡಿಕೇಶನ್ ಅಂತ ಹೇಳಿದರೆ ತ್ಯಾಗ, ಅದನ್ನು ನಾನು ಮತ್ತೊಬ್ಬರಿಗೆ ಉಪಕಾರ ಆಗುವ ರೀತಿಯಲ್ಲಿ ನಾನು ಇನ್ಶೂರೆನ್ಸ್ ಚಾಲೆಂಜ್ ಆಗಿ ತಗೊಂಡೆ. ಆದ್ದರಿಂದ ಈಗಲೂ ನಾನು ರಿಟೈರ್ಮೆಂಟ್ ಆದ ಮೇಲೂ ನನ್ನ ಅಂದಿನ ಕಸ್ಟಮರ್ ಈಗಲೂ ನನ್ನ ಹತ್ರ ಇದ್ದಾರೆ. ಗ್ರೇಟ್ ಒಂದು ಸಂಬಂಧ ಅದು ಅಲ್ಲದೆ ಮತ್ತೊಂದು ವಿಶೇಷ ಅಂದರೆ ಯಾರು ರಿಟೈರ್ಡ್ ಆದ ಮೇಲೆ. ಸರ್, ಈಗ ಇನ್ಶೂರೆನ್ಸ್ ವಿಚಾರಕ್ಕೆ ಬರುವಾಗ ಇವತ್ತಿನ ಸಂದರ್ಭದಲ್ಲಿ ಎಲ್ಲರಲ್ಲಿ ಇನ್ಶೂರೆನ್ಸ್ ಬಗ್ಗೆ ಒಂದಷ್ಟು ಜಾಗೃತಿಗಳು, ಮಾಹಿತಿಗಳು, ಅವೇರ್ನೆಸ್ ಅಂತ ನಾವು ಹೇಳ್ತೇವೆ, ಅದೆಲ್ಲ ಇದ್ದಾವೆ. ಆವತ್ತಿನ ಕಾಲದಲ್ಲಿ ನೀವು ಜನರಿಗೆ ಯಾವ ರೀತಿ ನೀವು ಜನರನ್ನು ಈ ಇನ್ಶೂರೆನ್ಸ್ ಬಗ್ಗೆ ಅವರೊಂದು ಒಲವು ತೋರಬೇಕಲ್ಲ, ಆವತ್ತಿನ ಸಂದರ್ಭ ಸ್ವಲ್ಪ ಕಷ್ಟ ಸವಾಲು ಅಂತ ಇತ್ತು. ಅದು ಆಗ ಏನಾಯಿತು, ಒಂದು 2-3 ಬ್ಯಾಂಕಿನವರ ಒಟ್ಟಿಗೆ ಸಂಬಂಧ ಬೆಳೆಸಿಕೊಂಡೆ. ಅಲ್ಲಿ ಲೋನ್ ಕೊಟ್ಟವರಿಗೆ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಬೇಕಿತ್ತು, ಫೈರ್ ಇನ್ಶೂರೆನ್ಸ್ ಅಂತ. ಅದು ಹೋಟೆಲ್ ಆಗಿರ್ಬೋದು, ಉದ್ಯೋಗ, ಆ ರೀತಿ ನಾವು ಹೋಟೆಲ್ ಉದ್ಯಮಿಗಳ ಪರಿಚಯ ಆಯಿತು, ನಾವು ಮಾಡಬೇಕಾಯ್ತು. ಆವಾಗ ಅವರಿಗೂ ಅಗತ್ಯ ಉಂಟು, ಬ್ಯಾಂಕಿಗೆ ಅದು ಬೇಕೇ ಬೇಕು, ಆ ರೀತಿ ಮಾಡಿ. ಮತ್ತೆ ಅದು ನಮ್ಮ ಸಂಬಂಧ ಅವರ ಹತ್ರ ನಾನು ಮಾಡಿದ ವ್ಯವಹಾರದಿಂದ ಅದು ಗಟ್ಟಿಯಾಯಿತು. ಬ್ಯಾಂಕ್ ಲೋನ್ ಮುಗಿದ ಮೇಲೂ ಅವರು ನಮ್ಮ ಹತ್ರ ಸಂಬಂಧ ಇಟ್ಟಿದ್ದಾರೆ. ಸರ್, ಆಮೇಲೆ ಮದುವೆ ಸಂಸಾರ ಯಾವ ಸಂದರ್ಭದಲ್ಲಿ? 1985ರಲ್ಲಿ ಮೇ 26ನೇ ತಾರೀಕಿಗೆ ನನ್ನ ಮದುವೆ ಆಯಿತು, ನನ್ನ ಅಕ್ಕನ ಜೊತೆಯಲ್ಲಿ. ಅದಕ್ಕಿಂತ ಮೊದಲು ನಮ್ಮ ಅಲ್ಲಿಗೆ ಒಬ್ಬರು ಪಾರ್ಸಿ, ನಿಮ್ಮ ಅಕ್ಕ ಮತ್ತು ನಿಮಗೆ ಒಂದೇ ದಿವಸ ಮದುವೆ ಆಯಿತು. ಒಂದು ಪಾರ್ಸಿ ಬಾವಾಜಿ ಅಂತ ಹೇಳಿದ್ದಾರೆ, ಬಂದಿದ್ದರು. ಅವರು ಯಾವಾಗಲೂ ಹೇಳ್ತಾರೆ, ಒಂದು ಚಿಟ್ಟಿಯಲ್ಲಿ ನನಗೆ ಬರೆದು ಕೊಟ್ಟಿದ್ದರು. ಅದು ಚಿಟ್ಟಿ ನಂತರ ನೋಡಿದ್ದು ಏನೋ, ನಿನಗೆ ಇಷ್ಟನೇ ತಾರೀಕಿಗೆ ಒಂದು ಮದುವೆ ಆದರೆ ನೀನೊಬ್ಬ ಲಕ್ಕಿಯೆಸ್ಟ್ ಪರ್ಸನ್ ಆಗಿತ್ತು. ಅದು ನಾನು ಡ್ರೈವರ್ನಲ್ಲಿ ಹಾಕಿಟ್ಟಿದ್ದೇನೆ. ಒಂದು ದಿವಸ ಮದುವೆ ಎಲ್ಲ ಆದ ಮೇಲೆ ಹೀಗೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಹೋಗುವ ಅದರಲ್ಲಿತ್ತು, ಅದರಲ್ಲಿ ಬರೆದಿದೆ, ಮೇ 26ನೇ ತಾರೀಕು ಯಾವುದೇ ವರ್ಷ ನಿಮ್ಮ ಮದುವೆ ಆದರೆ ಯು ಆರ್ ದಿ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅದರಲ್ಲಿ ಬರೆದಿತ್ತು. ಮತ್ತೆ ನೋಡುವ ನನ್ನ 26ನೇ ತಾರೀಕಿಗೆ ಮೇಗೆ 85 ಮದುವೆ ಆಯಿತು. ಒಂದು ಕಾಕತಾಳೀಯ ಮದುವೆ ಸಂದರ್ಭ ಅದೃಷ್ಟವನ್ನು ನೀವು ನಂಬ್ತೇನೆ. ಅದು ಅಲ್ಲದೆ ನಾನು ಮದುವೆ ನಂತರ ನಾನು ಸಕ್ಸಸ್ ಆಗಿದ್ದೇನೆ, ಅದರಲ್ಲಿ ಏನಿಲ್ಲ. ನನ್ನ ಇತಿಮಿತಿಯನ್ನು ನೋಡಿ ವ್ಯವಹರಿಸುವ ನನ್ನ ಪತ್ನಿ. ಮಕ್ಕಳು ನನಗೆ ಒಂದೇ ಮಗಳು, ಮದುವೆಯಾಗಿ 6 ವರ್ಷದ ನಂತರ ಹುಟ್ಟಿದ ಮಗಳು. ಅದಕ್ಕೋಸ್ಕರ ಅವಳು ಪೂಜಾಶ್ರೀ ಅಂತ ಇಟ್ಟದ್ದು. ಅದು ಪೂಜಾ ಅಂತ ಇತ್ತು, ಆದರೆ ಲಕ್ಷ್ಮೀ ಹೆಸರು ಬರಬೇಕು ಅಂತ ನಮ್ಮ ಗುರುಗಳು ಹೇಳಿದ ಪ್ರಕಾರ ನಾನು ಶ್ರೀ ಸೇರಿಸಿ ಇಟ್ಟದ್ದು. ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ತುಂಬ ಒಂಥರ ಅಧ್ಯಯನಾತ್ಮಕವಾಗಿ ಮತ್ತು ಆಳವಾಗಿ ಇದರಲ್ಲಿ ತೊಡಗಿಸಿಕೊಳ್ತೀರಿ. ಇದಕ್ಕೆ ಯಾವ ರೀತಿ ನೀವು ಸಮಯ ಮಾಡಿಕೊಂಡ್ರಿ? ಮತ್ತು ನಿಮ್ಮ ಪೂಜಾ ಪಬ್ಲಿಕೇಶನ್ಸಿಂದ ಇವತ್ತಿನ ಹೊತ್ತಿಗೆ ಬರುವಾಗ 25ರಷ್ಟು ಕೃತಿಗಳನ್ನೇ ನೀವು ಪ್ರಕಟಿಸ್ತೀರಿ. ನೀವೇ ಸುಮಾರು 18 ಕೃತಿಗಳನ್ನು ಬರೀತೀರಿ. ಇದಕ್ಕೆ ನೀವು ಕೊಟ್ಟ ಸಮಯ
ಮತ್ತು ಎಸ್, ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಊರಿನಲ್ಲಿ ಇರುವಾಗಲೇ ನಾಟಕ ಬರೆಯುತ್ತಿದ್ದವು. ನಾಟಕಕ್ಕೆ ಸಾಹಿತ್ಯ ಅಗತ್ಯ ಉಂಟು ನನ್ನ ಲೆಕ್ಕ. ಈಗ ಏನಾಗಿದೆ, ಈಗ ಕೆಲವು ನಾಟಕದಲ್ಲಿ ಸಾಹಿತ್ಯವೂ ಇಲ್ಲ, ಮತ್ತು ಸಂಭಾಷಣೆಯನ್ನು ಅವರು ಹೇಳುವುದಿಲ್ಲ, ಹಿಂದಿನಿಂದ ಹೇಳಿ ರೆಕಾರ್ಡ್ ಮಾಡಿ ಮಾಡುವಂಥದ್ದು. ಆ್ಯಕ್ಚುಲಿ ನಿಜವಾಗಿ ಆದರೆ ನಾಟಕದ ಒಬ್ಬ ಪ್ರಬುದ್ಧ ಕಲಾವಿದ ಅವನ ಬಾಯಿಂದಲೇ ಅದು ಬರಬೇಕು. ಎಲ್ಲ ಲೈವ್ ಪರ್ಫಾರ್ಮೆನ್ಸ್ ಅಂತ ನಾವು ಹೇಳ್ತೇವೆ. ನಾಟಕ ಅದೇ ಪಿಕ್ಚರ್ನಾಗೆ ಡಬ್ಬಿ ಮಾಡಲಿಕ್ಕೆ ನಾಟಕ ಮಾಡುವುದಿಲ್ಲ, ಡಬ್ಬಿಂಗ್ನಲ್ಲಿ, ಅದಕ್ಕೆ ನಾಟಕ ಅಂತ ಹೇಳುವುದಿಲ್ಲ ನನ್ನ ಲೆಕ್ಕದಲ್ಲಿ. ನಾವು ನಾಟಕ ದೇವಸ್ಥಾನದಲ್ಲಿ ಜಾತ್ರೆ ಸಮಯದಲ್ಲಿ ಮಾಡ್ತಿದ್ದೆವು, ಸ್ಕೂಲ್ ಡೇಗೆ ಎಲ್ಲ ಮಾಡ್ತಿದ್ದು, ನಾವು ಆ ನಾಟಕ ಬರೆದಿದ್ದು, ಅದಕ್ಕೆ ಪದ್ಯವು ಬರೆಯುತ್ತಿದ್ದೆವು. ಹಾಗೆ ಬರೆಯುತ್ತಾ ಇರುವಾಗ ಮತ್ತೆ ಒಂದು ಕವಿತೆ ಬರೆಯುವ ಅವಕಾಶ ಬಂತು. ಕವಿತೆ ಬರೆದು ಕತೆ ಅದಕ್ಕೆ ಒಂದು ಬೇಕು, ಅದನ್ನೇ ನಾಟಕದ ಕಥೆಯನ್ನು ಕಥೆ ರೂಪದಲ್ಲಿ ಬರೆದು ಈ ರೀತಿ ಸಾಹಿತ್ಯ ಬೆಳೆಯಿತು. ಮುಂಬೈಯಲ್ಲಿ ನಾವು ಸಾಧಾರಣ 1 ಗಂಟೆಯ ಪ್ರಯಾಣ ಉಂಟು, ಹೋಗ್ಲಿಕ್ಕೆ 1 ಗಂಟೆ ಬರಲಿಕ್ಕೆ ಟ್ರೈನಲ್ಲಿ. ನಿಮ್ಮ ಮನೆಯಿಂದ ಆಗ ಈಗ 40 ನಿಮಿಷದೊಳಗೆ ಬರ್ತದೆ. ನಾವು ಅದನ್ನು ಒಂದು ನಮ್ಮ ಬ್ಯಾಗಿನಲ್ಲಿ ಪೇಪರ್ ಎಲ್ಲ ಉಂಟು, ಅಥವಾ ಒಂದು ಚಿಕ್ಕ ಒಂದು ಡೈರಿ ಕಿಸೆಯಲ್ಲಿ ಉಂಟು. ಕವಿತೆ ಏನಾದರೂ ಬಂದರೆ ಅದರ ಟಕ್ ಬರೆಯೋದು, ಅದನ್ನು ಮತ್ತೆ ದೊಡ್ಡದು ಮಾಡಿ ಬರೆಯೋದು. ಈ ರೀತಿ ನಾವು ಸಾಹಿತ್ಯ ಡೆವಲಪ್ ಆಯಿತು. ನಾನು ರಿಟೈರ್ಡ್ ಆದ ಮೇಲೂ ನಾನು ಯಾವ ಜಾಗದಲ್ಲಿ ಕೂತೇನೆ, ಅದು ಟೇಬಲು, ರ್ಯಾಕ್, ಕಬಟು ಎಲ್ಲ ನನಗೆ ಈಗಲೂ ಒದಗಿಸಿದ್ದಾರೆ ನನ್ನ ಕಂಪನಿ. ಕಾರಣ ನಾವು ನನ್ನ ಜೀವನದಲ್ಲಿ ಸ್ಟಾರ್ಟಿಂಗ್ ಮೊದಲಿನಿಂದ ರಿಟೈರ್ಮೆಂಟಿನ ತನಕ ಯಾವುದೇ ಒಂದು ಕಳಂಕರಹಿತ ಕೆಲಸ ನಮ್ಮದು. ಗ್ರೇಟ್ 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 ಗ್ರೇಟ್. ಅದೊಂದು ಪ್ಲಸ್ ಪಾಯಿಂಟ್. ಎಲ್ಲಿಯೂ ಯಾರಿಗೂ ಬಿಟ್ಟು ಕೊಡಲಿಲ್ಲ. ಒಂದು ವೇಳೆ ನೇರ ಖಡಕ್ ನಮ್ಮ ಕಂಪನಿಗೆ ನನಗೆ ಅನ್ನ ಕೊಡುವಂಥ ಕಂಪನಿಗೆ ಎಂದೂ ದ್ರೋಹ ಮಾಡಲಿಲ್ಲ. ಒಂದು ವೇಳೆ ಕಸ್ಟಮರ್ ಅನ್ನದ್ದು ಸರಿ ಇದ್ದರೆ ನಾನು ಕಂಪನಿಯ ವಿರುದ್ಧವೂ ಹೋಗಿದ್ದೇನೆ. ಒಂದು ವೇಳೆ ಸರಿ ಇಲ್ಲ ಕಸ್ಟಮರ್ ಅನ್ನೋದು, ಕಂಪನಿಯ ಪರವಾಗಿ ನಿಂತು ಹೋರಾಟ ಮಾಡಿ ಅವನಿಗೆ ಸಮಾಧಾನ ಮಾಡಿ ಕಳಿಸಿ ಮಾಡಿದ್ದು ಇದೆ. ಆದ್ದರಿಂದ ನನ್ನ ಕಂಪನಿ ಈಗಲೂ, ನನ್ನ 22 ಏಜೆಂಟ್ ಇದ್ರು ನನ್ನ, ಅವರನ್ನು ನಾನು ಎಲ್ಲಿಯೂ ಹೋಗಲು ಬಿಡದೆ, ಪ್ರೈವೇಟ್ ಕಂಪನಿಗೆ ಹೋಗಲು ಬಿಡದೆ, ಇಲ್ಲೇ ಇರಿ, ನಾನು ರಿಟೈರ್ಡ್ ಆಗಿದ್ರು ನಾನು ಬರ್ತೇನೆ, ನಿಮಗೆ ಅದು ಹೆಲ್ಪ್ ಬೇಕು ನಾನು ಮಾಡ್ತಾ ಇದ್ದೆ, ಈ ಕಂಪನಿಯಲ್ಲೇ ಇರಲಿ, ನಿಮ್ಮನ್ನು ಬೆಳೆಸ್ತದೆ ಕಂಪನಿ ಅಂತ ಅಲ್ಲಿ ಇಟ್ಟಿದೆ. ಆದ್ದರಿಂದ ನನ್ನ ಅದೇ ಟೇಬಲ್, ಅದೇ ಕಬಾಟ್, ಅದೇ ರ್ಯಾಕ್ ಎಲ್ಲ ಈಗಲೂ ಉಂಟು. ನಾನು ಹೋಗ್ತೇನೆ, ಅದೇ ಜಾಗದಲ್ಲಿ ಕೂತ್ಕೊಳ್ತೇನೆ. ರಿಟೈರ್ಮೆಂಟ್ನ 1 ದಿವಸ ಬಿಟ್ಟು ಮತ್ತೆ ರೆಗ್ಯುಲರ್ ಹೋಗ್ತೇನೆ. ಒಂದು ಅಸಿಸ್ಟೆಂಟ್ ಇಟ್ಟಿದ್ದೇನೆ, ಅವಳಿಗೆ ಸಂಬಳವನ್ನು ನಾನು ಕೊಡ್ತೇನೆ. ಆಂಧ್ರದ ಹುಡುಗಿ, ಅವಳು 16 ವರ್ಷದ ಹುಡುಗಿ ನನ್ನ ಹತ್ರ ಕೆಲಸಕ್ಕೆ ಬಂದವಳು, ಈಗಲೂ ಕೆಲಸ ಮಾಡ್ತಾರೆ. ಲಾಕ್ಡೌನ್ನಲ್ಲಿ ಭಾಳ ಕಷ್ಟ ಆದರೂ ನಾನು ಅವಳ ಸಂಬಳ ಕೊಡ್ತಿದ್ದೇನೆ, ಅವಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಒಂದು ನನ್ನ ಮಗಳಾಗಿ ಅವಳು ಇದ್ದಾಳೆ. ಈ ರೀತಿ ನಾವು ಮಾಡ್ತಾಯಿದ್ದೆ. ಮತ್ತು ಒಂದು ಯಾವಾಗಲೂ ನೀವು ನಿವೃತ್ತಿಯ ಬಳಿಕ ಕೂಡ ನೀವು ವೃತ್ತಿಯಲ್ಲಿ ಮುಂದುವರೆದಿದ್ದೀನಿ. ಕಾರಣ ನನಗೆ ಅಪರೂಪದ ಸನ್ನಿವೇಶ. 33 ವರ್ಷ ನಾನು ಓರಿಯೆಂಟಲ್ ಇನ್ಶೂರೆನ್ಸ್ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಿಂದ ನನ್ನನ್ನು ನಂಬಿ ನನಗೆ ಬಿಸ್ನೆಸ್ ಕೊಟ್ಟವರಿದ್ದಾರೆ ಇನ್ಶೂರೆನ್ಸ್. ಆಗ ನನಗೆ ಇನ್ಶೂರೆನ್ಸ್ ಪ್ರೀಮಿಯಂನ ಅಗತ್ಯ ಇತ್ತು. ಈಗ ಅಗತ್ಯ ಇಲ್ಲದಿದ್ದರೂ ಈಗ ನಾನು ಅವರ ಸೇವೆ ನಾನು ಮಾಡಬೇಕು. ನಾನು ಆ್ಯಕ್ಚುಲಿ ಈಗ ಮಾಡುತ್ತಿರೋದು ಒಂದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ, ನನ್ನ ತೃಪ್ತಿಗೆ. ಅವರು ಮತ್ತೆ ಅದರಲ್ಲಿ ನನಗೆ ಒಂದು ನಮ್ಮಿಂದ ಯಾರಿಗಾದರೂ ಉಪಕಾರ ಆಗಿದೆ, ಅದು ನನಗೆ ಖುಷಿ. ಹಾಗೆ. ಗ್ರೇಟ್ ಸರ್, ಗ್ರೇಟ್. ಎಸ್, ನಾನು ಸಾಹಿತ್ಯದ ವಿಚಾರಕ್ಕೆ, ಪೂಜಾ ಪ್ರಕಾಶನವನ್ನು ಯಾವ ಸಂದರ್ಭದಲ್ಲಿ ಆರಂಭಿಸಿದ್ದು? 2001ರಲ್ಲಿ ಪೂಜಾ ಪ್ರಕಾಶನ ಮಾಡಿದೆವು. ಆ ಮೂಲಕ ನನ್ನ ಹೊಸತೊಂದು ತುಳು ಕವನ ಸಂಕಲನ ಒರಲ್ ಅಂತ ಅದನ್ನು ತಂದೆ. ಆಮೇಲೆ 2002ರಲ್ಲಿ ಪ್ರಕಟಣೆಗಳು. ಆಮೇಲೆ 2005ರಲ್ಲಿ ಜಾತ್ರೆ, ಅದು ಕಥಾ ಸಂಕಲನ. ಆಮೇಲೆ 2009ರಲ್ಲಿ ಸ್ಪರ್ಶ, 2012ರಲ್ಲಿ ಕೊರಲು. ಅದು ಆ ನಂತರ ಆ ಸಂದರ್ಭದಲ್ಲಿ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಕನ್ನಡ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಾನು ಇರುವಾಗ ನಾನು ಪತ್ರಿಕೆ ಹೇಳಿಕೆ ಕೊಟ್ಟೆ. ಯಾರಿಗಾದರೂ ಇಲ್ಲಿ ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಅಂತ ಹೇಳಿದ್ರೆ, ನಾನು ಮುಂಬೈಯಲ್ಲಿ ಬಹಳಷ್ಟು ಕವಿಗಳಿದ್ದಾರೆ, ಅವರೊಂದು ಪುಸ್ತಕ ತರಲಿಕ್ಕೆ ನೀವು ಅಕಾಡೆಮಿಯಿಂದ ನನಗೆ ಸಹಕಾರ ಮಾಡಿ, ಕಮ್ಮಿ ಬಿದ್ದರೆ ಮತ್ತೆ ನಾನು ನೋಡ್ತೇನೆ ಆಯ್ತು ಅಂತ ಹೇಳಿದ್ರು. ಆ ರೀತಿ ನಾವು ಒಂದು ಪತ್ರಿಕೆ ಹೇಳಿ ಕೊಡುವಾಗ ಅವರೆಲ್ಲ ಅದರಲ್ಲಿ ಮೊದಲಾಗಿ ಬಂದವಳು ಶಾರದಾ ಅಂಚನ್. ಹೌದು, ಅವರ ನೀವು ಕನ್ನಡ ಕಥಾ ಸಂಕಲನ ಮರಳಿಗೂಡಿಗೆ 2013ರಲ್ಲಿ ನೀವು ಪ್ರಕಾಶನ ಮಾಡ್ತೀರಿ. ಅದಕ್ಕೆ ಅವಳಿಗೆ ಪರಿಚಯ ಮಾಡಿಕೊಟ್ಟು, ಅವಳ ಗಂಡನ ಶಿಕ್ಷಕರಾದ BS ಕುರ್ಕಾಲ್ ಅಂತ, ಈಗ ಇಲ್ಲ ಅವರು, ಅವರ ಫಂಡಿನಿಂದ ಅದನ್ನು ಮಾಡಿ ಮತ್ತೆ ಎಲ್ಲ ಪುಸ್ತಕವನ್ನು ನಾನೇ ಪೂಜಾ ಪ್ರಕಾಶನದ ಮೂಲಕ ಮಾಡಿಸಿದ್ದು. ಅದರ ಜೊತೆಯಲ್ಲಿ
ಜಿ.ವಿ. ಕಂಚಿಗಾರ ಅಂತ ಒಬ್ಬರಿದ್ದರು, ಭಾರಿ ಬಡವರು. ಆದರೆ ಇಂಥ ಒಂದು ಕತೆಗಾರನನ್ನು ನಾನು ನೋಡಲಿಲ್ಲ. ಅತ್ಯುತ್ತಮ ಕತೆಗಾರರು ಅವರು, ಉತ್ತರ ಕನ್ನಡದವರು. ಒಂದು ದಿವಸ ನಮ್ಮ ಭಾರಿ ಮಳೆ, ಆ ಮಳೆಯಲ್ಲಿ ಪ್ಲಾಸ್ಟಿಕ್ನ ಇದರಲ್ಲಿ ತುಂಬಿಸಿ ಆ ಪುಸ್ತಕವನ್ನು ತಂದು ಹೇಳಿದರು, ನನ್ನ ಹತ್ರ ಹಣ ಇಲ್ಲ, ಒಂದು 10,000 ರೂಪಾಯಿ ಉಂಟು, ಮತ್ತೆ ನನ್ನ ಹತ್ರ ಇಲ್ಲ, ತುಂಬಾ ಮಂದಿ ಮಾಡ್ತೇನೆ ಪುಸ್ತಕ ಅಂತ ಮಾಡಲಿಲ್ಲ, ನೀವು ಒಂದು ಉಪಕಾರ ಮಾಡಬೇಕು. ನಾನು ಹೇಳಿದೆ ಆಯಿತು ಮಾಡಿಸು ಅಂತ ಮಾಡಿ ಅದು ಈ ಸಂದರ್ಭದಲ್ಲಿ ಅವರಿಗೆ ಪ್ಯಾರಲಿಸಿಸ್ ಆಯಿತು. ಆದರೂ ಅದನ್ನು ಇಟ್ಕೊಂಡು ಅವರು ಬಂದು ಮತ್ತೆ ಅದು ಮಾಡಿ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಅವರು ಒಬ್ಬರೇ ಬಂದಿದ್ದಾರೆ, ಮನೆಯವರು ಯಾರು ಸಹಕಾರ ಕೊಡಲಿಲ್ಲ ಅಂತ ಕಾಣ್ತದೆ, ಅವರು ಬರಲಿಲ್ಲ. ಒಂದು ಚಿಟ್ಟಿ ನನಗೆ ತಂದು ಕೊಟ್ಟರು, ನನಗೆ ತೊದಲುತ್ತದೆ ಪ್ಯಾಲೇಸಿಂದ, ನೀವೇ ಓದಿ ಅಂತ. ಸಭಿಕರ ಮುಂದೆ ಬಹುಶಃ ನನಗೆ ಎಷ್ಟು ದುಃಖ ಆಯ್ತು ಅಂತ ಹೇಳಿದರೆ, ಒಬ್ಬ ಲೇಖಕ, ಒಬ್ಬ ಸಾಹಿತಿ ತನ್ನ ಪುಸ್ತಕವೊಂದು ಮಾಡಲಿಕ್ಕೆ ಹಣ ಇಲ್ಲ, ಯಾರ ಹತ್ರ ಏನೋ ಮಾಡಿ ನಾವು ಮಾಡಿದೆ, ಆ ಸಂದರ್ಭದಲ್ಲಿ ತನ್ನ ಮನಸ್ಸಿನ ಒಂದು ವಿಚಾರವನ್ನು ಹೇಳಲಿಕ್ಕೂ ಆಗದಂಥ ಪರಿಸ್ಥಿತಿ. ನಾನು ಹೇಳಿದೆ, ವಿಚಾರ ಅವರದ್ದು, ನಾಲಿಗೆ ನನ್ನದು, ಅವರಿಂದ ಆಗಲಿಲ್ಲ. ಅದಕ್ಕೋಸ್ಕರ ನನಗೆ ಭಾರಿ ದುಃಖದಲ್ಲಿ ಅದನ್ನು ಮಾಡಿದ ನೆನಪು. ಅವರ 2013ರಲ್ಲಿ ಅದು ನಿನ್ನೆ ನಾಳೆಗಳ ಇಂದು, ಆ ಕಥಾನಾಯಕ ಅದರಲ್ಲಿ ಇರುವುದು ಇಂದು ಎಂಬುವ ರಾಜಕಾರಣಿಯಾಗಿ ಪರಿವರ್ತನೆಗೊಳ್ತದೆ. ಇಂದು ನಾಳೆಗಳ ಇಂದು, ಅವನು ಇಂದು ಇದ್ದಾನೆ, ನಾಳೆ ಇದ್ದಾನೆ. ಈ ರಾಜಕಾರಣಿಗಳು ಕಂಚುಗಾರ ಅವರ ಕಥಾ ಸಂಕಲನವನ್ನು ನೀವು ಪ್ರಕಟಿಸಿದ್ದೀರಿ. ಇಲ್ಲಿ ಅಡ್ಯಾರ್ನಲ್ಲಿ ಕಾರ್ಯಕ್ರಮವಾಗ ಈ ಹೊಸ ಎಲ್ಲ ಪತ್ರಿಕೆ ಪುಸ್ತಕಗಳನ್ನು ನಾವು ಕೊಟ್ಟಿದ್ದೇವೆ ತುಳು ಸಮ್ಮೇಳನದಲ್ಲಿ. ಆದರೆ ಒಂದು ಬೇಸರ ಅಂತ ಹೇಳಿದರೆ, ನಾನು ಅವರಿಗೆ ಕೊಡುವಾಗ ಹೇಳಿದ್ದೇನೆ, ಇದರ ಬಗ್ಗೆ 2 ಮಾತು ನಿಮ್ಮದು ಬರೆಯಿರಿ, ಅದನ್ನು ಮತ್ತೆ ಪುಸ್ತಕ. ಆದರೆ ಊರಿನ ಯಾರಿಗೆ ಕೊಟ್ಟಿದ್ದೇವ, ಯಾವೊಬ್ಬ ವ್ಯಕ್ತಿಯಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ ಅದಕ್ಕೆ 2 ಅಕ್ಷರ ಬರೆಯುವಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳ್ತಿದ್ದೇನೆ. ಅಂದರೆ ಊರಿನಲ್ಲಿ ಅದೇ ಬೊಮ್ಮಾಯಲ್ಲಿ ನಾವು ಯಾರಿಗಾದರೂ ಕೊಟ್ಟಿದ್ರೆ ಖಂಡಿತ ಕೊಡ್ತಾರೆ. ಅಮೃತ ಸೋಮೇಶ್ವರ್ ಅವರು ಬರೀತಾರೆ, ವಾಮನಂದವರು ಬರೀತಾರೆ. ಈಗ ಅವರಿಗೆ ಬರೀಲಿಕ್ಕೆ ಆಗುವುದಿಲ್ಲ, ಅದರಿಂದ ಬರೆಯುವುದಿಲ್ಲ. ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ಅಕ್ಕಿರಿ ತನಕ ನನಗೆ ಕಾಗದ ಬರೆಯುತ್ತಿದ್ದು. ಅವರನ್ನು ಬಿಟ್ಟರೆ, ಭಾಸ್ಕರ್ ರಾಯ್ ಕುಕ್ಕವಳ್ಳಿ, ಮುದ್ದು ಮೂಡುಬೆಳ್ಳೆ, ಇವರನ್ನು ಕೆಲವು ಮಂದಿಯನ್ನು ಬಿಟ್ಟರೆ ಬಾಕಿ ಯಾರಿಗೆ ಕೊಟ್ಟಿದ್ದೇವೆ, ಕಾಲೇಜಿನ ಪ್ರಿನ್ಸಿಪಾಲಿಗೆ ಕೊಟ್ಟಿದ್ದೇವೆ, ಯೂನಿವರ್ಸಿಟಿಗೆ ಕೊಟ್ಟಿದ್ದೇವೆ, ಮಂಗಳೂರು, ಯಾರೂ ಅದಕ್ಕೆ ಒಂದು ಸಾಲಿನ ಬರೆಯಲಿಕ್ಕೂ ಸೌಜನ್ಯ ತೋರಿಸಲಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ತಯಾರಿದ್ದೇನೆ. ಒಬ್ಬ ಲೇಖಕ ಅವನು ನಿರೀಕ್ಷೆ ಮಾಡೋದು ಬೇರೆ ಏನನ್ನಲ್ಲ, ಓದುಗನ ಕಡೆಯಿಂದ ಒಂದು ಸಾಲಿನ ಒಂದು ಒಳ್ಳೆಯ ಮಾತು ಅಥವಾ ಒಂದು ವಿಮರ್ಶೆ. ಅದಕ್ಕೆ ಶ್ರೀಮಂತರವರ ನೋವು ಇದು. ಅದು ಅಲ್ಲದೆ ಒಂದು ವಿದ್ವಜ್ಜನರು ಹೇಳಿದ ಮಾತು ನೆನಪಾಗ್ತದೆ. ಅರಸರು ಕೂಡುವ ಕಾರ್ತಸರಂ ಕಂಕಣಂ ಇರ್ಕೆ, ಸರಸರ ಆಸ್ವಾದಿಸಿ ಕಾವ್ಯ ರಸದಿ ಹೊರಸೂಸುವ ಭಾಷ್ವರಶ್ರು ಕವಿಗೆ ಕಂಕಣ ಮಲ್ತೆ. ಒಬ್ಬ ಕವಿ ಹೇಳ್ತಾನಂತೆ, ಈ ಬಂಗಾರ, ನಾನು ರಾಜ ಆಸ್ಥಾನದಲ್ಲಿ ಕವಿಯಾಗಿದ್ದರೆ ಬಂಗಾರದ ಕಡಗ ಇಡಬಹುದಿತ್ತು, ಆದರೆ ಅದು ಏನು ಕಷ್ಟ ಬಂದಾಗ ಅಡವಿಟ್ಟು ಹೋಗ್ತದೆ. ಆದರೆ ಆ ಕವಿತೆಯನ್ನು, ಆ ಸಾಹಿತ್ಯವನ್ನು ಆಘ್ರಾಣಿಸಿ ಸರಸರ ಆಸ್ವಾದಿಸಿ ಕಾವ್ಯರಸದಿ ಹೊರಸೂಸುವ ಭಾಷ್ವರಸರು ಕವಿಗೆ ಕಂಕಣ ಮಲ್ತೆ. ಆ ಕಣ್ಣೀರು ಅಥವಾ ಚಪ್ಪಾಳೆ ಅದು ಕವಿಗೆ ಬಂಗಾರದ ಕಂಕಣದಿಂದ ದೊಡ್ಡದು ಅಂತ ಒಂದು ಮುಂಬೈಯಲ್ಲಿ ಆದರೆ ಖಂಡಿತ ಮಾಡ್ತಾರೆ. ಅದಕ್ಕೆ ನಾನು ಹೇಳುವುದು, ಮುಂಬೈ ಒಂದು ವಿಸ್ಮಯಕಾರಿ ಮಾಯಾನಗರಿ. ಅಲ್ಲಿ ಎಲ್ಲವೂ ಉಂಟು, ಯಾರನ್ನು ಬಿಟ್ಟುಕೊಡೋದಿಲ್ಲ, ಸುಖ ಉಂಟು, ಕಷ್ಟ ಉಂಟು, ಎಲ್ಲ ಉಂಟು. ಅದು ಯಾರನ್ನು ಬಿಟ್ಟುಕೊಡಲಿಲ್ಲ. ಕೊರೋನಾ ಕಾಲದಲ್ಲಿ ಅವರನ್ನು ಅಲ್ಲಿ ನೀವು ವಲಸೆ ಬಂದವರಂತಲೂ ತೀರಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದರೆ ಅದೇ ಊರಿನವರು ನಮಗೆ ಬರಬೇಡ ಅಂತ ಹೇಳಿದ್ದು ನೋವು. ಮುಂಬೈಯವರು ಸದ್ಯಕ್ಕೆ ಬರಬೇಡಿ, ನಿಮಗೆ ಕೃಷಿ ಮಾಡಲಿಕ್ಕೆ ಬರೋದು. ಕೃಷಿ ನಾವು ಮಾಡಿ ಹೋದವರು, ಕೃಷಿಯೂ ಬರ್ತದೆ. ಈಗ ಉಳುಮೆ ಮಾಡಬೇಕಾದ್ರೆ ನಾವು ಅಡ್ಡ ಮುಂಡು ಸುತ್ತಿಕೊಂಡು ಈಗಲೂ ಗದ್ದೆಗೆ ಇಳಿಯುವಂಥ ನಮ್ಮ ಹತ್ರ ಶಕ್ತಿ ಉಂಟು, ನಾವು ಮಾಡಿ ತೋರಿಸುವರು. ಆದರೆ ಒಂದು ಪ್ರಶ್ನೆ ಅಂತೇಳಿ, ನನ್ನ ಮಾತೃಭೂಮಿಗೆ ನಾನು ಯಾಕೆ ಬರಬಾರದೆಂಬ ಒಂದು ಇದು ಆಯಿತು. ನನಗೆ ಬೇಸರ ಅದೇ. ಒಂದು ಕಾಲದಲ್ಲಿ ನಾನು ಬಸ್ಸಿನಲ್ಲಿ ಬರುವ ಕುಂದಾಪುರದಲ್ಲಿ ಎದ್ದು ನಿಲ್ಲುತ್ತಿದ್ದೆ. ನನ್ನ ಊರು ಬಂತು, ನನ್ನ ಮಣ್ಣಿನ ಸುವಾಸನೆ ನನಗೆ ಕೇಳ್ತದೆ. ಈಗ ಮುಲ್ಕಿ ಬಂದ ಮೇಲೂ ಇಳಿಯಲಿಕ್ಕೆ ಮನಸ್ಸಿಲ್ಲ, ಆದರೂ ನಾನು ಬರ್ತೇನೆ ನನ್ನ ಊರಿನ ಜಾತ್ರೆಗೆ. ಒಂದು ಸೆಳೆತ ಅವು ನನ್ನ ಶಿಮಂತೂರಿನ ಒಂದು ಬಂಧುಗಳು ನಮ್ಮನ್ನು ಸ್ವಾಗತಿಸಿದ್ದಾರೆ. ಅದಕ್ಕೋಸ್ಕರ. ಆದರೆ ಯಾವೊಬ್ಬ ಎಲ್ಲರೂ ಹಾಗೆ ಹೇಳಿದ್ದಾರೆ ಅಂತ ಹೇಳುವುದಿಲ್ಲ, ಆದರೆ ಹೇಳಿದವರ ಬಗ್ಗೆ 1-2 ಮಾತು ಪತ್ರಿಕೆಯವರು ಬರೆಯಲಿಲ್ಲ, ಅಥವಾ ಯಾವೊಬ್ಬ ಸಾಹಿತಿ ಹೇಳಲಿಲ್ಲ,
ಅವರು ಯಾಕೆ ಬರಬಾರ್ದಂತ ಒಬ್ಬ ನಾಟಕಗಾರನು ಹೇಳಿಲ್ಲ. ಇದು ಒಂದು ಬೇಸರ. ಮುಂಬೈಯವರಿಂದ ಎಲ್ಲವೂ ಬೇಕು, ಎಲ್ಲವೂ ಬೇಕು, ಎಲ್ಲವೂ ಬೇಕು. ತುಳುನಾಡಿನಲ್ಲಿ ಒಂದು ಜಾತ್ರೆ, ಒಂದು ಜೀರ್ಣೋದ್ಧಾರ, ಒಂದು ಸಮ್ಮೇಳನ ಆಗುವಾಗೆಲ್ಲ ನೆನಪಾಗೋದು ಮೊದಲಿಗೆ ಮುಂಬೈಯವರು. ಮುಂಬೈಯಲ್ಲಿ ನಾವು ತುಳು ಸಮ್ಮೇಳನ, ತುಳು ಪರ್ವ ಪ್ರತಿ ವರ್ಷ ಮಾಡುವಾಗ ಸಂಪನ್ಮೂಲ ವ್ಯಕ್ತಿಯನ್ನು ಊರಿಂದ ತರುತ್ತಿದ್ದೆವು. ಅವರಿಗೋಸ್ಕರ ರೈಲ್ವೆ ಸ್ಟೇಷನ್ಗೆ ಹೋಗಿ ಚಳಿಯಲ್ಲಿ ನಿಂತು ಕರೆಕೊಂಡು ಏರ್ಪೋರ್ಟಿಗೆ ಹೋಗಿ ಕರೆತದ್ದು ಆಗಿರುವಾಗ ಈ ಸಂದರ್ಭದಲ್ಲಿ ಒಬ್ಬನಿಗೆ, ಎಲ್ಲರಿಗಲ್ಲ ನಾನು ಹೇಳುವುದು, ಕೆಲವು ಹೋಟೆಲ್ನಲ್ಲಿ ಕೆಲಸ ಮಾಡುವವರು ಆ ಊರಿಗೆ ಪಾಪ ಬಂದಿದ್ದಾರೆ, ಅವರಿಗೆ ಅಲ್ಲಿ ನೆಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಬರಬಾರದು ಎಂಬ ಒಂದು ಮಾತನ್ನು ಹೇಳುವುದಿದ್ದರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ. ಒಂದು ಲೆಕ್ಕದಲ್ಲಿ ಇದು ಯಾವುದು ಏಕಪ್ರಭುತ್ವದಂತೆ ಅಂತ ಸರ್. ಎಸ್, ನಾನು ಮತ್ತೆ ನಿಮ್ಮ ವಿಚಾರಕ್ಕೆ ಬರುವಂಥದ್ದು ಅದೊಂದು ವಿಷಯಗಳಿಗೆ ಅಂತ ನಾವು ತಿಳ್ಕೊಳ್ಳುವ. ಇದು ನೀವು ಪುಸ್ತಕ ಪ್ರಕಾಶನ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ಬರಹಗಾರರನ್ನು, ಲೇಖಕರನ್ನು, ಅವರ ಪುಸ್ತಕವನ್ನು ಪ್ರಕಟಿಸುವಂಥದ್ದು, ಇದು ವ್ಯಾವಹಾರಿಕವಾಗಿ ಎಸ್ ಎ ಬಿಸ್ನೆಸ್ ಆಗಿ ನಿಮಗೇನು ದೊಡ್ಡ ಲಾಭ ತಂದು ಕೊಟ್ಟದ್ದು ಅಂತ ಅನಿಸುವುದಿಲ್ಲ. ಬಟ್ ಅದರಲ್ಲಿರುವಂಥ ಸುಖ, ನೆಮ್ಮದಿ, ಖುಷಿ, ಇದರ ಬಗ್ಗೆ ನೀವು ಹೇಳೋದಿದ್ದರೆ ಅಂತ ಹೇಳಿದರೆ, ಒಂದು ಈಗ ಕೆಲವರು ಖಾಳಿಯಲ್ಲಿ ಹೋದದು ಏಡಿಯ ಹಾಗೆ ಇದ್ದಾರೆ ಸಾಹಿತ್ಯ ವಲಯದಲ್ಲಿ, ಮೇಲೆ ಹೋಗುವಲ್ಲಿ ಬಿಡುವುದಿಲ್ಲ, ಕೆಳಗೆ ಹೇಳಿದ್ರು. ನಾವು ಆಗಲ್ಲ. ಎಷ್ಟು ಮಂದಿ ಮೇಲೆ ಬರ್ತಾರೋ ಅವರಿಗೆ ಪುಷ್ ಕೊಡ್ತೀವಿ ಬನ್ನಿ ಮೇಲೆ. ಒಂದು ವೇಳೆ ಶಾರದಾ ಅಂಚನ್ನ ಒಂದು ಪುಸ್ತಕ ಇತ್ತು, ವಾಲ್ತಾಡಿ ರಾಮಕೃಷ್ಣ ಆಚಾರ್ಯ ನನ್ನ ಹತ್ರ ಬರೀಲಿಕ್ಕೆ ಹೇಳ್ಬೋದಿತ್ತು, ತುಳುನಾಡಿನ ವೀರವನಿತೆ, ಪಾರದನಲ್ಲಿ ಮೂಡಿಬಂದು ತುಳು ವೀರವನಿತೆಯರು. ಅದನ್ನು ಶಾರದಾ ಅಂಚನ್ ಹೇಳಿದ್ರು, ನಾನು ತುಳುವಿನಲ್ಲಿ ಬರೀತೇನೆ, ನನಗೆ ಸಹಾಯ ಮಾಡಬೇಕು. ನಾನು ಮಾಡಿದೆ, ನಾನು ಬರೆಯಬಹುದಿತ್ತು, ನೀನು ಯಾಕೆ ಬರ್ತೀನಿ, ನಿನಗಿಂತ ಒಳ್ಳೆಯದು ನಾನು ಮಾಡ್ತೀನಿ. ಹಾಗಲ್ಲ, ನೀನು ಮಾಡು, ಅದರಲ್ಲಿದ್ದ ಯಾವುದೇ ಅಕ್ಷರದ ತುಳುವಿನ ಕೊರತಿದ್ದರೆ ನಾನಿದ್ದೇನೆ, ಅದು ಮಾಡಿಸಿದೆ. ಇದು ಮನುಷ್ಯನಲ್ಲಿ ಇರಬೇಕು, ಆ ರೀತಿ ಇರಬೇಕು. ಸರ್, ಎಸ್, ಮುಂಬೈಯಲ್ಲಿ ಈಗ ನಾವು ಇವತ್ತಿಗೆ ಕೂಡ ನೀವು ಮನೆಯಲ್ಲಿ ತುಳುವನ್ನೇ ಮಾತಾಡ್ತೀನಿ. ಒಂದಷ್ಟು ಜನ ಕನ್ನಡವನ್ನು ಮಾತಾಡ್ತಾರೆ. ಆ ಮಾಯಾನಗರಿಯ ಒಳಗಡೆ ನೀವು ಈ ತುಳುವನ್ನು ಉಳಿಸಿ ಬೆಳೆಸಿದ್ದು ಹೇಗೆ? ಈಗಲೂ ಅದನ್ನೇ ಅದೇ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ನಾವು ಈಗ 1.5 ವರ್ಷದಿಂದ 2 ವರ್ಷದಿಂದ ಯಾವುದೇ ಕಾರ್ಯಕ್ರಮ ಮುಂಬೈಯಲ್ಲಿ ಆಗಲಿಲ್ಲ. ಆದರೆ ನಾನು ಕೇಳುತ್ತದೆ, ಮನೆಯಲ್ಲಿ ಈಗಲೂ ಕೂಡ ಆ ತುಳುವನ್ನು ನೀವು ಉಳಿಸಿಕೊಂಡದ್ದು. ನಾವಂತ ಹೇಳಿದರೆ ಕೊರೋನಾ ಕಾಲದಲ್ಲಿ ಒಂದು ಮನೆಯಲ್ಲಿದ್ದೆ, ನಾವು ಕವಿತೆಯನ್ನು ಓದಿ ಅದನ್ನು ಒಟ್ಟಿಗೆ ಮಾಡಿ ಲ್ಯಾಬೊರೇಟರಿ ಲ್ಯಾಬ್ನಲ್ಲಿ ಎಲ್ಲ ಅದು ಸೆಟ್ಟಿಂಗ್ ಮಾಡಿ ಅದನ್ನು ನಾವು ಎಲ್ಲರಿಗೆ ಹಂಚುತ್ತಿದ್ದೆವು. ಕವಿತೆಯನ್ನು ಒಂದು ಕವಿ ಸಮ್ಮೇಳನ ಮಾಡುವುದು, ಅದು ಮಾಡಿ ಹಾಗೆ ಮಾಡಿದ್ದೇವೆ. ಅಥವಾ ನಾವು ಯಾರಿಗೆ ಲೇಖನ ಬರೆದಿದ್ದೆ ಅವರು ಫೋನ್ ಮಾಡ್ತಾರೆ, ಒಂದು ಇಂಥ ಶಬ್ದಕ್ಕೆ ಏನು ಅರ್ಥ ಇಂಥದ್ದು ಅದು ಹೇಳಿ, ನಮಗೆ ಗೊತ್ತಿಲ್ಲದೆ ಮತ್ತೊಬ್ಬರ ಹತ್ರ ನಾವು ಊರಿಗೂ ಫೋನ್ ಮಾಡಿ ವಾಮನಂದ ಅವರು ಅಥವಾ ಭಾಸ್ಕರ್ ರೈಗೆ ಇವರಲ್ಲಿ ಮುದ್ದು ಮುಡಿಬೇಲಿ ಇವರಲ್ಲಿ ನಾನು ಕೇಳಿದ್ದುಂಟು, ಈ ರೀತಿ ಇದಕ್ಕೆ ಯಾವ ಶಬ್ದ ಬೇಕು ಎಲ್ಲಿಂದ ನಾವು ಮಾಡ್ತಾ ಇದ್ದೇವೆ. ಮನೆಯಲ್ಲಿ ತುಳುವೆ ಮಾತಾಡೋದು. ಒಟ್ಟಾರೆಯಾಗಿ ಮುಂಬೈ ಅಂದರೆ ಮಂಗಳೂರು, ಉಡುಪಿ, ಕಾಸರಗೋಡಿನಿಂದ ಮುಂಬೈಗೆ ಬಂದಂಥ ಜನರು, ತುಳುನಾಡಿನವರು ಇನ್ನೂ ಕೂಡ ಅವರು ಆ ತುಳುವನ್ನೇ ನೆಚ್ಚಿ ಬಳಸ್ತಾ ಇದ್ದಾರೆ. ಹೆಚ್ಚಿನ 90% ಬಳಸ್ತಾರೆ. ಕೆಲವು ಮಂದಿ ತುಳು ಮಾತಾಡದೇ ಇದ್ರೂ ಸಹ ನಾವು ಒತ್ತಾಯ ಬರೋಕೆ ಅವರ ಹತ್ರ ತುಳುವೇ ಮಾತಾಡೋದು. ಮತ್ತೆ ಕೊರೋನಾ ಕಾಲವನ್ನು ಹೊರತುಪಡಿಸಿದರೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂಬೈಯಲ್ಲೇ ತುಂಬ ಕನ್ನಡಿಗರು ಮತ್ತು ತುಳುವರ ನಡುವೆ ಭಾರಿ ಒಳ್ಳೆಯದ ರೀತಿಯಲ್ಲಿ ನಡೀತಾ ಇತ್ತು. ಅಲ್ಲಲ್ಲಿ ಪಾರ್ಧನಗಳನ್ನು ಹೇಳುವಂಥದ್ದು ಇತ್ತು. ಆ ಪಾರ್ಧನ ಒಂದು ಕಡೆಯಲ್ಲಿ ಒಂದು ಮಹಿಳೆಯರದೇ ಸಂಘಟನೆ ಇತ್ತು, ನನ್ನನ್ನು ಕರೆದರು ಒಂದು ಪಾರ್ಧನ ರೂಪದಲ್ಲಿ ಹೇಳ್ಬೇಕು. ನಾನಾಗ ಇದು ದುಗ್ಗಮೆಯ ಬಗ್ಗೆ ಅಂತ ಹೇಳಿದರೆ ಪಾಂಗುಳ್ಳ ಬಣ್ಣಾರ, ಅದು ಮಾಯಂದಾಲ ಪಾರ್ಧನದ ಒಂದು ಅದರಲ್ಲಿ ಹೆಣ್ಣು ಮಕ್ಕಳ ಆಭರಣದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಇತ್ತು. ಅದನ್ನು ನಾವು ಆ ಮೂಲಕ ನಾವು ಹೇಳಿದ್ದೇವೆ. ಹಾಗೂ ಉಂಟು. ಸೊ ಅಂದರೆ ಎಲ್ಲ ಮನೆಯ ಕುಟುಂಬದ ಮದುವೆ ಮತ್ತೊಂದು ಇನ್ನೊಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಒಂದಷ್ಟು ಸಾಹಿತ್ಯವನ್ನು ಜೋಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಮತ್ತೆ ಊರಿನವರು ಬರುವಂತ ಕಲಾಕಾರರು, ಸಂಗೀತಗಾರರು, ಯಕ್ಷಗಾನ, ನಾಟಕದವರು ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಎಲ್ಲ ಬಿಟ್ಟು ಈಗಲೂ ಮದುವೆಯ ಒಂದು ತುಳು ಸಂಪ್ರದಾಯ ಮೂಲಕ ಎಲ್ಲಿಯಾದರೂ ಆಗೋದಿದ್ರೆ ಅದು ಮುಂಬೈಯಲ್ಲಿ.
ಹೌದಾ? ಅದು ಖಂಡಿತ. ನಾನು ಊರಿನಲ್ಲಿ ಮದುವೆ ಬಂದವ ನೋಡಿದ್ದೀನಿ, ಚೆಂಡೆ ಶುರುವಾಗಿದೆ ಈಗ. ಅದು ಒಂದು ದೇವಸ್ಥಾನದಲ್ಲಿ ಚೆಂಡೆ ಸುತ್ತು ಬಲಿ ಅಂತಲೇ ಉಂಟು, ಮತ್ತೊಂದು ಚೆಂಡೆ ಯಕ್ಷಗಾನದಲ್ಲಿ ಉಂಟು. ಆದರೆ ಮದುಮಗಳನ್ನು ಕುಣಿಸಿಕೊಂಡು ಹೋಗುವಂಥ ಒಂದು ಇದು ಇಂಥ ಒಂದು ಇದನ್ನು ನೋಡುವಂಥದ್ದು ನಮ್ಮ ಕಣ್ಣಿಗೆ ಬೇಸರ ಆಯಿತು. ಮುಂಬೈಯಲ್ಲಿ ಅದೇನಿಲ್ಲ. ಒಟ್ಟಾರೆಯಾಗಿ ಅತ್ಯಂತ ಬಡವನಿಗೂ ಮುಂಬೈಯಲ್ಲಿ ಬದುಕಬಹುದು, ಶ್ರೀಮಂತನಿಗೂ ಬದುಕಬಹುದು. ಹಾಗಾಗಿ ನೀವು ಮುಂಬೈಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರೋ? ಮುಂಬೈಯಲ್ಲಿ ಆಯ್ಕೆ ಮಾಡಿದ್ರೆ ಊರಿಗೆ ಬರ್ತಾ ಇದ್ದೇವೆ ನಾವು. ಈ ಸಾರಿ 2021ರಲ್ಲಿ 3 ಸಾರಿ ಬಂದೆ, 21ರಲ್ಲಿ, 22ರಲ್ಲಿ ಈಗ ಫಸ್ಟ್ ಆಯಿತು. ಈಗ ಮಾರ್ಚಿಗೆ ಬರಲಿಕ್ಕೆ ಉಂಟು, ಏಪ್ರಿಲ್ಗೆ ಬರಲಿಕ್ಕೆ ಉಂಟು, ಮೇಗೆ ಬರಲಿಕ್ಕೆ ಉಂಟು. ಎಸ್ ಸರ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಬದುಕಿನ ಈ ಒಂದು ಪಯಣದಲ್ಲಿ ಯಾರಿಗಾದರೂ ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳಬೇಕಂತ ಅಥವಾ ನೆನಪು ಮಾಡಿಕೊಂಡು ನಿಮಗೆ ಸಹಕಾರ, ನಿಮಗೆ ಪ್ರೋತ್ಸಾಹ ನೀಡಿದವರು ಯಾರನ್ನಾದರೂ ನೀವು ನೆನಪು ಮಾಡಿ ಧನ್ಯವಾದವನ್ನು ಈ ವೇದಿಕೆಯ ಮೂಲಕ ಹೇಳ್ಬೋದು ಸರ್? ನಾನು ನಿಜವಾಗಿ ಧನ್ಯವಾದ ಅಥವಾ ಒಂದು ಶಕ್ತಿಯನ್ನು ನೆನೆಯಬೇಕಿದ್ರೆ ನನ್ನ ತಂದೆ ತಾಯಿ. ಯಾಕಂದರೆ ಮೊದಲಿಗೆ ನನಗೆ ಒಂದು ಬೇಸ್, ಸಂಸ್ಕೃತಿ, ಸಂಸ್ಕಾರ ಕೊಟ್ಟವರು ನನ್ನ ತಂದೆ ತಾಯಿ. ಹಾಗೂ ನಾನು ಯಾವುದೇ ನಾಟಕ ಬರೆದರು ಅದೇ ನಾಟಕ ಆಗಬೇಕಂತೇಳಿ ಶಿಮಂತೂರು ದೇವಸ್ಥಾನದ ಪರಿಸರದಲ್ಲಿ ಆಗಬೇಕು, ಅಲ್ಲಿಯ ಜನತೆ ನನಗೆ ಕೊಟ್ಟಂಥದ್ದು ಆ ಒಂದು ಪ್ರೀತಿ ಈಗಲೂ ಮುಂಬೈಯಲ್ಲಿ ನನ್ನ ಒಂದು ಪುಸ್ತಕ ಲೋಕಾರ್ಪಣೆ ಆಗ್ತದೆ, ಎಲ್ಲ ಶಿಮಂತೂರಿನಲ್ಲಿ ಬರುತ್ತಾರೆ. ಇದು ನನಗೆ ದೊಡ್ಡ ಒಂದು ಪ್ರೋತ್ಸಾಹ, ಅದನ್ನು ನಾನು ಯಾವುದು ಮರೆಯಲಿಕ್ಕಿಲ್ಲ. ಅಂಥ ಒಂದು ಸಂಘಟನೆ ನಮ್ಮಲ್ಲಿ ಉಂಟು, ಅವರು ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಇನ್ಶೂರೆನ್ಸ್ ಕಂಪನಿಯು ನನಗೆ ಬಹಳಷ್ಟು ಸಹಕಾರ ಕೊಟ್ಟಿದೆ. ಯಾವುದೇ ನಾನು ಆಫೀಸ್ನಲ್ಲಿ ಇಲ್ಲ ಈ ಪುಸ್ತಕ ಉಂಟು ಅಲ್ಲಿಂದ ಪೋಸ್ಟ್ ಮಾಡ್ತೇನೆ ಕೆಲಸ, ಅದಕ್ಕೂ ನನಗೆ ಏನು ಉಪದ್ರ ಕೊಡೋದಿಲ್ಲ ಅವರು, ಮಾಡ್ತಾ ಇರುವಂಥ ಅಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ, ನನ್ನ ಓರಿಯೆಂಟಲ್ ಇನ್ಶೂರೆನ್ಸ್ನ ಸ್ಟಾಫು ಹಾಗೂ ನನ್ನ ಶಿಮಂತೂರಿನ ಜನತೆ, ನನ್ನ ತಂದೆ ಅವರು, ಮತ್ತು ನನ್ನ ಮಗಳು ಮತ್ತು ನನ್ನ ಪತ್ನಿ. ನಾನು ನಾಟಕ ರಿಹರ್ಸಲ್ ಮಾಡಿ ಮುಂಬೈಯಲ್ಲಿ ನನ್ನ ಮನೆಗೆ ಬರುವಾಗ 12 ಗಂಟೆ ರಾತ್ರಿ ಆಗುತ್ತಿತ್ತು. ಆಗಲೂ ನನಗೆ ಊಟ ಮಾಡದೆ ಕಾದು ಕುಳಿತು ಯಾವತ್ತೂ ಇದು ಯಾಕೆ ಬೇಕೆಂದು ಹೇಳದೆ ನನ್ನೊಟ್ಟಿಗೆ ಸಹಕರಿಸಿದ್ದು. ನನ್ನ ಪುಸ್ತಕ ಲೋಕಾರ್ಪಣೆ ಆಗುವುದರೆ ಎಲ್ಲ ಮ್ಯಾನೇಜ್ಮೆಂಟ್ ಅವರದ್ದೇ, ಆ ರೀತಿ. ಅದೇ ರೀತಿ ಮತ್ತೆ ನನ್ನ ಮಗಳಿಗೆ ಮದುವೆ ಆಗಿದೆ ಈಗ. ಅವ ಹರ್ಷಿದ್ ಅಂತ, ಅವ ಅಳಿಯ, ಅವ TCSನಲ್ಲಿದ್ದೇನೆ. ಈ ಎಲ್ಲದರಲ್ಲಿ ಅವರೆಲ್ಲರ ಸಹಕಾರ ನನಗೆ ಸಿಕ್ಕಿದೆ. ಅವರು ನನ್ನ ಎಲ್ಲ ಬಿಟ್ಟು ನನ್ನ ಬಿಲ್ಡಿಂಗ್ನವರು, ಆಸುಪಾಸಿನ ನಮ್ಮ ಜಯರಾಜ್ ನಗರ ಉಂಟು, ಅದರಲ್ಲಿ 60% ನಮ್ಮ ತುಳು ಕನ್ನಡಿಗರೇ, ಅವರೆಲ್ಲರ ನನಗೆ ಸಹಕಾರ ಸಿಕ್ಕಿದೆ ಅಂತ. ಆ ವಿಷಯದಲ್ಲಿ ನಾನೊಬ್ಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೇಕು. ಎಸ್, ಥ್ಯಾಂಕ್ ಯು. ಎಸ್, ಶ್ರೀಮಂತವರು ಚಂದ್ರಹಾಸ ಸ್ವರ್ಣ ಅವರ ಇವತ್ತಿನ ಈ ಒಂದು ಅವರ ಬದುಕಿನ ಪಯಣ ಮತ್ತು ಅವರ ವೃತ್ತಿ ಜೊತೆಗೆ ಅವರ ಹವ್ಯಾಸ ಮತ್ತು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಜೊತೆಗೆ ಪ್ರಕಾಶನ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇರುವ ಕೆಲಸ ವಿಚಾರ ಮತ್ತು ಅವರ ಬದುಕಿನ ಪಯಣವನ್ನು ಇವತ್ತು ಭಾರಿ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡರು. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ, ತುಳುನಾಡಿನ ಜನತೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ನನಗೆ ಒಂದು ಅವಕಾಶ ಕೊಟ್ಟಂಥ V4 ಚಾನಲ್ಗೆ, ತಾರನಾಥ್ ಗಟ್ಟಿಯವರಿಗೆ ಮತ್ತು ಇದನ್ನು ನೀವು ಕೇಳುವಂಥ ನಿಮಗೆಲ್ಲರಿಗೆ, ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಅಷ್ಟು ದೊಡ್ಡ ವಿದ್ವಾಂಸನಲ್ಲ, ಆದರೆ ಒಂದು ಮಾತ್ರ ನಿಯಮಿತವಾಗಿ ಯಾವುದು ಸತ್ಯ ಯಾವುದು ಸರಿ ಅದನ್ನು ನೇರವಾಗಿ ಹೇಳುವಂಥ ಒಂದು ಅಭ್ಯಾಸವುಳ್ಳವ, ಅಷ್ಟನ್ನು ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಈ ಒಂದು ಸಮಾಜಮುಖಿ ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ಶ್ರೀಮಂತೂರು ಚಂದ್ರಹಾಸ ಸ್ವರ್ಣ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.